ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಹಳೆಯ ಕಟ್ಟಡಗಳು ಶಿಥಿಲಗೊಂಡು ಇವತ್ತೋ ನಾಳೆಯೋ ಬೀಳುತ್ತದೆ ಎನ್ನುವ ಸ್ಥಿತಿಯಲ್ಲಿದೆ. ಇದರ ತೆರವು ಕಾರ್ಯ ಅಥವಾ ನವೀಕರಣ ಕೆಲಸ ಇನ್ನೂ ಪಾಲಿಕೆಯ ವತಿಯಿಂದ ಆಗದೇ ಇರುವುದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ನಗರ ವ್ಯಾಪ್ತಿಯಲ್ಲಿ ಅದೆಷ್ಟೋ ಹಳೆಯ ಕಟ್ಟಡಗಳು, ಕಾಂಪೌಂಡ್ಗಳು ಕುಸಿದು ಬೀಳುವ ಹಂತದಲ್ಲಿದೆ. ಇದರಲ್ಲೂ ದಿನದಲ್ಲಿ ಸಾವಿರಾರು ಮಂದಿ ಓಡಾಡುವ ಮತ್ತು ಜೀವನೋಪಾಯಕ್ಕಾಗಿ ವ್ಯಾಪಾರವನ್ನ ನಡೆಸುತ್ತಿರುವ ನಗರದ ಸೆಂಟ್ರಲ್ ಮಾರ್ಕೆಟ್ನ ಕಟ್ಟಡ ಕೂಡ ಶಿಥಿಲಗೊಂಡಿದ್ದು, ಇದರ ಕಡೆ ಪಾಲಿಕೆಯ ಯಾವುದೇ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ಇವರ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇತ್ತೀಚೆಗೆ ಸುರಿದ ಮಹಾಮಳೆಯಿಂದಾಗಿ ಅನೇಕ ಕಟ್ಟಡಗಳು ಶಿಥಿಲಗೊಂಡಿದೆ. ಈ ಬಗ್ಗೆ ಈಗಾಗಲೇ ಆಯುಕ್ತರ ಸಮ್ಮುಖದಲ್ಲಿ ಸಭೆ ನಡೆಸಲಾಗಿದೆ. ಜನರು ತಮ್ಮ ಶಿಥಿಲಗೊಂಡ ಕಟ್ಟಡಗಳ ಮಾಹಿತಿ ನೀಡಿ ಸಹಕರಿಸಬೇಕು. ಆದಷ್ಟು ಬೇಗ ಶಿಥಿಲಗೊಂಡ ಕಟ್ಟಡಗಳ ತೆರವು ಕಾರ್ಯ ಮಾಡುತ್ತೇವೆ ಎಂದು ಪಾಲಿಕೆಯ ಮೇಯರ್ ಭಾಸ್ಕರ್ ಮೊಯ್ಲಿ ಹೇಳಿದ್ದಾರೆ. ಮಹಾನಗರ ಪಾಲಿಕೆಯ ನಮ್ಮ ಆಯುಕ್ತರು ಶಿಥಿಲಗೊಂಡ ಕಟ್ಟಡಗಳು ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ನಮ್ಮ ಟೌನ್ ಪ್ಲಾನಿಂಗ್ ಸೆಕ್ಷನ್ನಿಂದ ಕೇಳಿದ್ದಾರೆ. ಅದಕ್ಕೆ ಜನರು ಕೂಡ ಸಹಕಾರವನ್ನು ಕೊಡಬೇಕು. ಎಲ್ಲೆಲ್ಲಿ ಈಗ ಮಳೆಯ ಇದರಿಂದ ತುಂಬ ಈಗ ಹಾನಿ ಉಂಟಾಗಿದೆ. ಅದರಿಂದ ಅದರ ಬಗ್ಗೆ ಸಭೆ ನಡೆಸಿ ಅವರು ಟೌನ್ ಪ್ಲಾನಿಂಗ್ TPO ಎಲ್ಲರ ಹತ್ರ ATPO ಹತ್ರ ಮಾತಾಡಿ ಅದಕ್ಕೆ ತಕ್ಕ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅದರ ರಿಪೋರ್ಟ್ ಕೇಳಿದ್ದಾರೆ. ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ಶಿಥಿಲಗೊಂಡ ಕಟ್ಟಡಗಳನ್ನು ತೆರವುಗೊಳಿಸುವ ಅಧಿಕಾರ ಆಯುಕ್ತರಿಗೆ ಇದೆ. ಇಂತಹ ಕಟ್ಟಡಗಳ ಬಗ್ಗೆ ಪಾಲಿಕೆಯ ಗಮನಕ್ಕೆ ತಂದರೆ ಕ್ರಮ ತೆಗೆದುಕೊಳ್ಳಬಹುದು ಎಂದು ಪಾಲಿಕೆಯ ಉಪಮೇಯರ್ ಮೊಹಮ್ಮದ್ ಕುಂಜತ್ ಬೈಲ್ ಹೇಳಿದರು. ಶಿಥಿಲಗೊಂಡ ಕಟ್ಟಡದ ಬಗ್ಗೆ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ಆಯುಕ್ತರಿಗೆ ಅಧಿಕಾರ ಇದೆ. ಅಂಥ ಕಟ್ಟಡವನ್ನು ನೋಟಿಸ್ ಕೊಟ್ಟು ತೆರವುಗೊಳಿಸುವಂತೆ ಅವರಿಗೆ ಆದೇಶವನ್ನು ನೀಡಬಹುದು. ಶಿಥಿಲಗೊಂಡ ಕಟ್ಟಡದ ಬಗ್ಗೆ ನಮ್ಮಲ್ಲಿ ನಾವು ಯಾಕೆ ಅದರ ವಿಚಾರವನ್ನು ಕೇಳುವುದೆಂದರೆ ಎಲ್ಲ ಕಡೆ ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಕೆಲವು ಕಡೆ ಏನಾಗಿದೆ ಅಂತ ಹೇಳಿದರೆ ಕೆಲವು ಬಾಡಿಗೆ ಮನೆಯಲ್ಲಿ ವ್ಯಾಜ್ಯಗಳು ನ್ಯಾಯಾಲಯದಲ್ಲಿದೆ. ಆ ನ್ಯಾಯಾಲಯದಲ್ಲಿದ್ದ ವ್ಯಾಜ್ಯ ಇರುವಾಗ ಅದನ್ನು ಕಟ್ಟಡವನ್ನು ಅದು ಶಿಥಿಲಗೊಂಡರೂ ಕೂಡ ಅದನ್ನು ಕೆಡುವಂಥ ಕೆಲಸ ಕಾರ್ಪೊರೇಷನ್ಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅದು ಹೊರತುಪಡಿಸಿ ಯಾವುದೆಲ್ಲ ಅಂಥ ಕಟ್ಟಡಗಳಿದೆ ಅದನ್ನು ಮಹಾನಗರ ಪಾಲಿಕೆ ಗಮನಕ್ಕೆ ತಂದರೆ ಮುನ್ಸಿಪಲ್ ಕಾರ್ಪೊರೇಷನ್ನ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬಹುದು. ಅದೆಷ್ಟು ನಗರವಾಸಿಗಳು ಶಿಥಿಲಗೊಂಡ ಸೂರಿನಡಿಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಜೀವನ ನಡೆಸುತ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುವುದೇ ಕಾದು ನೋಡಬೇಕಾಗಿದೆ. ಕಾರ್ಪೊರೇಷನ್ ದಾಖಲು ಇಂಚಿನ ಶಿಥಿಲಾವಸ್ಥೆ ಇಡ್ತಿನ ಈ ಬಿಲ್ಡಿಂಗ್ದಲ್ಲಿ ಅಂತ ಬರೋ ಮಾಹಿತಿ ಕೊರಲೆ ಬಂದಿತ್ತೇರಿ. ಯಾನ್ ಫಸ್ಟ್ ಆಫ್ ಆಲ್ ಅನ್ಪಿನಿ ಆಲ್ರೆಡಿ ಮಕ್ಕಳಿಗೆ ಮಾಹಿತಿ ಕೊರಡು ಬಂದಿಜ್ಜಿ, ಆಲ್ರೆಡಿ ಮಕ್ಕಳಿಗೆ ಮಾಹಿತಿ ಉಂಡು, ಮಾಹಿತಿ ಇತ್ತದ್ಲ ಮಕ್ಕಳಿಗೂ ಈ ಶಿಥಿಲಾವಸ್ಥೆದ ಬಿಲ್ಡಿಂಗ್ ದೆಪ್ಪನ ಡೇರಿಂಗ್ ಇಜ್ಜಿ. ಇನ್ನು ಏನು ಪನ್ಪಿನಿ ಇನ್ನು ಕಾರ್ ಶೀಟ್ ಪನ್ಪಿನ ಒಂದು ಊರು ಇನ್ನು ಏತು ಶೋಕದ ಪೊರ್ಲದ ಊರಾತು ಮಲ್ಲೆ ಪೊನ್ನೂರಾಜ್ ಪನ್ಪಿನಂಚಿನ DC ಕಾರ್ ಶೀಟ್ ಪನ್ಪಿನ ಊರುಡು ಇರೆಗ್ ಅಲ್ಪ ಇತ್ತಿನ ಏರಿಯಾ ಪುರ ಶಿಥಿಲಾವಸ್ಥೆ ಇತ್ತಿನ ಅಂಚಿನ ಶಿಥಿಲಾವಸ್ಥೆ ಇತ್ತಿನ ಈ ಇಂದೇನು ಬಿಲ್ಡಿಂಗ್ ದೆತ್ತದು ಇನಿ ಆತ ಅಗಲ ಮಂದು ಕೊರಿಯರು ಇನಿ ಆತ ಅಗಲ ಮಂದು ಕೊರಿಯರೆ ಇನಿ ಆ ಕಾರ್ ಶೀಟ್ ಒಂದು ಏರಿಯಾ ನಾನು ಆ DC ಬತ್ತನ ಆತ ಅಗಲ ಮಂದು ಕೊರಿಯರ್ ನಮಗೆ ಚಾನ್ಸ್ ಐತಿ. ಪೊನ್ನೂರಾಜ್ ಪನ್ಪಿನ DC ಆರು ಲಾಸ್ಟ್ ಟೈಮ್ ಸೆಂಟ್ರಲ್ ಮಾರ್ಕೆಟ್ದ ವಿಷಯ ಬಂದಿತ್ತೇನೆ. ಸೆಂಟ್ರಲ್ ಮಾರ್ಕೆಟ್ ಇನ್ನು ದಾದಾತನಲ್ಲಿ ಇನ್ನು ಮಕ್ಕಳು ಶಿಥಿಲಾವಸ್ಥೆದ ಮೇಯ್ನ್ ಒಂದು ಸೆಂಟ್ರಲ್ ಮಾರ್ಕೆಟ್ ಇನ್ನು ಸಾರಾ ಜನ ಉಪ್ಪುನಂಚಿಂದ ಈ ಮಾರ್ಕೆಟ್ದ ಅವಸ್ಥೆಗೆ ನಿಗ್ಲೆ ತರತಿರ್ಬೋದು. ಹೊರ ನಿಗ್ಲು ಸೆಂಟ್ರಲ್ ಮಾರ್ಕೆಟ್ ಉಲಾಯ ಹೋತುಲಿ ಇನ್ನು ಸೆಂಟ್ರಲ್ ಮಾರ್ಕೆಟ್ ಉಪ್ಪುನಕ್ಕಲು ಇನ್ನು ಮಣಿಪುಜೆ ದಯಬನ್ಲೆಗೆ ಮಕ್ಕಳ ಬಂಜಿದ ಬಡಗೋಸ್ಕರ ಪವನ್ ಕಾಜ್ಮಡ್ಕ, V4 ನ್ಯೂಸ್ 7 ಮಂಗಳೂರು.